ಕುಂಪಲ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ನಡತೊಂದುಪ್ಪುನ 108 ದಿನದ ಸಂಧ್ಯಾ ಭಜನೆಡ್ 14ನೇ ದಿನ ಸಂಧ್ಯಾ ಭಜನೆಗ್ ಶ್ರೀ ಕ್ಷೇತ್ರ ಕಟೀಲ್ದ ಆನುವಂಶಿಕ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಯರು ಭೇಟಿ ಕೊರ್ದು ಶ್ರೀ ಕ್ಷೇತ್ರದ ಆರಾಧ್ಯ ದೇವರಿಗೆ ವಿಶೇಷ ಆರತಿ ಬೆಳಗಾಯರು. ಸಂಧ್ಯಾ ಭಜನೆದ ಅಟ್ಟಳಿಗೆ ತುಡರ್ ಬೆಳಗಾದ ಭಜನೆ ಇತ್ತಿನವಲು ಕ್ಷೇತ್ರ ಬೆಳಗೊಂಡು ಒಂಜಿ ದಿನದ ಭಜನೆ ನಡಪವನವೇ ಕಷ್ಟದ ಕೆಲಸ ಅಂಚಿತ್ತಿನವರು ಮೂಲು 108 ದಿನದ ಸಂಧ್ಯಾ ಭಜನೆ ನಡಪವಂದುಲ್ಲೇರು. ಕ್ಷೇತ್ರ ಬೆಳಗಡು ಬ್ರಹ್ಮಕಲಶೋತ್ಸವ ದೇವರ ಅನುಗ್ರಹಡು ಪೊರ್ಲುಡೆ ನಡಪಡ ಪಣದ ಆಶೀರ್ವಚನದ ಪಾತ್ರ ಪಂಡೇರು. ಆತ್ಮೀಯರೇ, ಇನಿ ಕುಂಪಲ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡಪುನಂಚನ 108 ದಿನದ ಸಂಧ್ಯಾ ಭಜನದ ಒಂಜಿ ಇನಿ 13 ದಿನದ ಒಂಜಿ ಪೊರ್ತುಗಲ್ಲಿಗೆಡು ಶ್ರೀ ಕ್ಷೇತ್ರ ಕಟೀಲದ ಆನುವಂಶಿಕ ಪ್ರಧಾನ ಅರ್ಚಕರು ವೇದಮೂರ್ತಿ ಅನಂತ ಅಸ್ರಣ್ಯರು ಈ ಒಂಜಿ ಕ್ಷೇತ್ರಕ್ಕೆ ಬರ್ತದೆ. ದುರ್ಗಾ ಪರಮೇಶ್ವರ ದೇವರನ್ನ ಒಂಜಿ ಕೊಡಿಯಟ್ಟು ಬರ್ತದೆ. ನಮಗೆ ನಂದಾದೀಪ ಅರ್ಲಾದ ಐತೊಟ್ಟುಗು ದೇವರನ್ನ ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಅಂಚನೆ ದುರ್ಗಾ ಪರಮೇಶ್ವರ ದೇವರಿಗೆ ಮಹಾಮಂಗಲಾರತಿ ನಡಪಾದು ಈ ಕ್ಷೇತ್ರನ ಪಾವನ ಮಲ್ಪುನಂಜನ ಒಂಜಿ ನಮಕ್ ಪುಣ್ಯದ ದಿನ ಅಂದು ಪನೋಲಿ ಇಂಚಿತ್ತಿ ಪೂಜ್ಯ ಕಟೀಲು ಕ್ಷೇತ್ರದ ಕಟೀಲ್ ದಪ್ಪನ ತರೆ ಮುಟ್ಟುದು ಪಾದ ಮುಟ್ಟುದು ದಿನತ್ಯನ ಅರ್ಚನೆ ಮಲ್ಪುನಂಚನ ಆರಾಧನೆ ಮಲ್ಪುನಂಚನ ಪೂಜ್ಯ ಅಸ್ರಣ್ಯರ್ನ ಈ ಒಂಜಿ ಕ್ಷೇತ್ರಕ್ಕೆ ಪಾದ ಸ್ಪರ್ಶ ನಮಕ್ ಪಾವನಾಥನ ಪನ್ಪುನಂಜನ ನೆಲಗಟ್ಟಡು ಇಂತಂಜಿ ಪೂಜ್ಯ ಅಸ್ರಣ್ಯರು ನಮ್ಮೊಟ್ಟಿಗೆ ಬರ್ತದೆ. ಈ ಒಂಜಿ ಭಜನ ಸಂಧ್ಯಾ ಭಜನ ನಡಪುನಂಜನ ಪೊರ್ತುಗಲ್ ನಮಕ್ ಮಾತೆರೆಗಳ ಆಶೀರ್ವಾದ ಮಲ್ತೊಂದುಲ್ಲೇರು. ಈ ನೆಲಟಿ ಬತ್ತನಂಜನ ಪೂಜ್ಯ ಅಸ್ರಣ್ಯರು ನಮಕ್ ಮಾತೆರಲ ಆಶೀರ್ವಾದದ ಪಾತೆರನ್ನು ಕೊರಡು ಪಣದು ಅದನ್ನ ಭಕ್ತಿಪೂರ್ವಕವಾದ ಕ್ಷೇತ್ರದ ಪ್ರಧಾನ ಅರ್ಚಕರ ಏನಂಚನ ಭವಾನಿ ಶಂಕರ ಶಾಂತಿ ಅಂಚನೆ ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಾன ಸತೀಶ್ ಕುಂಪಲ ಮಹಿಳಾ ಸಮಿತಿ ಗುರ್ಕಾರ್ದಿ ಏನಂಚಿನ ಶ್ರೀಮತಿ ಪ್ರಮೀಲಾ ವಿಜಯ್ ಮಾತ ಸೇರ್ನಂಚಿನ ಮಾತ ಬ್ರಹ್ಮಕಲಶ ಸಮಿತಿ ಸೇವಾ ಸಮಿತಿ ಆಡಳಿತ ಸಮಿತಿ ಮಾತೇನಲ್ಲ ಪರವಾದ ಭಕ್ತಿಪೂರ್ವಕದ ಎದುಕೊಂದಿಲ್ಲ. ಬಾಸುರತ್ನಾಭರಣವಸನ ಅಲಂಕೃತೆ ಚಾರೋಸ್ತೈಹಿ ಶಂಕಂ ಚಕ್ರಂ ರಥಮಭಯಂ ಸಂವಹಂತಿ ತ್ರಿನೇತ್ರೇ ಹೇಮಪ್ರಖ್ಯೆ ಪ್ರಣತವರದೆ ದಾತೃಪದ್ಮಾತನಸ್ತೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮಾಂ ರಕ್ಷ ನಿತ್ಯಂ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ ಇಲ್ಲಿಯ ಆರಾಧ್ಯ ಮೂರ್ತಿ ಆಗಿರತಕ್ಕಂತಹ ಪಾರ್ವತಿ ಪರಮೇಶ್ವರರು ಹಾಗೆ ಗಣಪತಿ ದೇವರು ಇಲ್ಲಿ ಇದ್ದಾರೆ. ಸರ್ವಮಂಗಲದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ ಅಂತಹ ದೇವರು ಇಲ್ಲಿ ಸಾನ್ನಿಧ್ಯ ಹೊಂದಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಒಂದು ಇಲ್ಲಿ ಬಹಳ ಸಂತೋಷದ ವಿಷಯ ಏನು ಅಂತಂದರೆ 108 ದಿವಸದ ಭಜನೆ ಒಂದು ಕಾರ್ಯಕ್ರಮ ಅತ್ಯಂತ ಸ್ತುತ್ಯರವಾಗಿರತಕ್ಕಂಥ ಕಾರ್ಯಕ್ರಮ. ಕಲವು ಸಂಕೀರ್ತ್ಯ ಕೇಶವ ಅಂತ ಕಲಿಯುಗದಲ್ಲಿ ಭಗವಂತನ ಸಂಕೀರ್ತನೆ ಮಾಡಬೇಕು. ನಮಗೆ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಋಷಿಮುನಿಗಳಲ್ಲಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಯಾವುದು ಕೇಳಿದರೆ ಸಂಕೀರ್ತನೆ ಮಾಡುವುದು, ದೇವರ ಭಜನೆ ಮಾಡುವುದರ ಮುಖಾಂತರ ನಾವು ಸಾಧನೆ ಮಾಡಲಿಕ್ಕೆ ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ. ಅಂತಹ ದಾರಿಯಲ್ಲಿ 108 ದಿವಸ ಒಂದು ದಿವಸ ಮಾಡೋದೇ ಕಷ್ಟ, ಅದರಲ್ಲಿ 108 ದಿವಸ ಮಾಡ್ತಾರೆ ಅನ್ನುವುದು ಅದು ಮಹತ್ತರವಾದ ವಿಷಯ, ಸಣ್ಣ ವಿಷಯವೇ ಅಲ್ಲ ಅದು. ಅಂತಹ ಕಾರ್ಯ ಇಲ್ಲಿ ನಡೀತಾ ಇರುವುದು ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದು ಸಹ ಕಾರ್ತಿಕ ಮಾಸದಲ್ಲಿ ಈಗ ದೀಪ ಹಚ್ಚುವುದೇ ದೊಡ್ಡ ಕಾರ್ಯ. ಅದರಲ್ಲಿ ಇಂತಹ ಧರ್ಮದ ದೀಪ ಹಚ್ಚಿದಾಗ ಅದು ಬಹಳಷ್ಟು ದೊಡ್ಡ ದೀಪವಾಗಿ ಎಲ್ಲರೂ ಧರ್ಮಾತ್ಮರಾಗಿ ಉಳಿಲಿಕ್ಕೆ ಇದು ಸಾಧ್ಯತೆ ಆಗ್ತದೆ. ಈ ಭಜನೆ ಎಲ್ಲರ ಮನಕ್ಕೂ ಮುಟ್ಟಿ ಎಲ್ಲರೂ ಧರ್ಮಾತ್ಮರಾಗಿ ಇದು ನಮ್ಮ ದೇಶ, ನಮ್ಮ ಸಂಸ್ಕೃತಿ ಅನ್ನತಕ್ಕಂತಹ
ಆ ಭಾವನೆಯೊಂದಿಗೆ ಎಲ್ಲ ಪ್ರಜೆಗಳು ಸರ್ವೇ ಭವಂತು ಸುಖಿನಃ, ಎಲ್ಲ ಏನು ಪ್ರಜೆಗಳಿದ್ದಾರೆ ಅವರು ಸುಖಿಗಳಾಗಿ ಬಾಳುವಂತಾಗಲಿ, ಸರ್ವೇ ಸಂತು ನಿರಾಮಯ, ಎಲ್ಲರಿಗೂ ಯಾರಿಗೂ ಅನಾರೋಗ್ಯ ಇಲ್ಲದೆ ಆರೋಗ್ಯವಂತರಾಗಿರುವಾಗೆ ಆಗಲಿ, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರಿಗೂ ಆ ದೇವರ ಅನುಗ್ರಹದಿಂದ ಸ್ವಯಂವಾಗಿ ರಕ್ಷೆ ಅವರಿಗೆ ಸದಾ ಇರಲಿ, ಮಾ ಕಶ್ಚಿತ್ ದುಃಖಭಾಗ್ ಭವೇತ್, ಆ ದೇವರ ಅನುಗ್ರಹದಿಂದ ಯಾರಿಗೆ ದುಃಖ ಎಂಬಂತಹ ಒಂದು ಬಾಧೆ ಬರದೆ ಎಲ್ಲರೂ ಸುಖ ಎಂಬಂತಹ ಒಂದು ಪಲ್ಲಂಗದಲ್ಲಿ ಅವರು ವಿವರಿಸುವಂತೆ ದೇವರು ಅನುಗ್ರಹ ಮಾಡಲಿ ಅಂತ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ರುದ್ರದೇವರಲ್ಲಿಯೂ ಆ ದುರ್ಗಾಮಾತೆಯಲ್ಲೂ ಹಾಗೆ ಗಣಪತಿ ದೇವರಲ್ಲಿಯೂ ಆ ಕೈ ಮುಗಿತಾ ನನ್ನ ಮಾತನ್ನು ಜಗದಂಬಾರ್ಪಣಮಸ್ತು. ಪೂಜ್ಯ ಅಸ್ರಣ್ಣೆರನು ಶಾಲ್ ಪಾರ್ದು ಫಲ ಕಾಣಿಕೆ ಕೊರ್ದು ಶ್ರೀ ಕ್ಷೇತ್ರದ ಪರವಾದ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ್ ಶಾಂತಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಗೌರವಿಸಾಯರು. ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ವಿಜಯ್, ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಶೆಟ್ಟಿ ಕುಂಪಲ, ಸಂಚಾಲಕರು ಪ್ರವೀಣ್ ಎಸ್ ಕುಂಪಲ, ಭಜನಾ ಸಂಚಾಲಕರು ಹರಿಶ್ಚಂದ್ರ ಕುಜುಮಗದ್ದೆ, ಸಾಂಸ್ಕೃತಿಕ ಸಂಚಾಲಕರು ಹರಿಶ್ಚಂದ್ರ ಆಚಾರ್ಯ, ಗೋಪಾಲಕೃಷ್ಣರಾವ್, ಜಯಪ್ರಕಾಶ್, ಭಾಸ್ಕರ್ ಕುಜುಮಗದ್ದೆ ಬೊಕ್ಕ ಮಹಿಳಾ ಸಮಿತಿಯ ಪ್ರಮುಖರು ಈ ಪೊರ್ತೋಟುಗೆ ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕುಡ್ಲ ಯೋಜನಾಧಿಕಾರಿ ಚೆನ್ನಕೇಶವ, ಶ್ರೀಮತಿ ಚಂದ್ರಲೇಖ ಕುಂಪಲ ಸರಳಾಯ ಕಾಲೋನಿದ ಶ್ರೀಮತಿ ಶಶಿಕಲಾ ಗೋಪಾಲಕೃಷ್ಣ ಪೆಜತ್ತಾಯ, ಶ್ರೀಮತಿ ಶಶಿಕಲಾ ಮನೋಹರ್ ಆಳ್ವ ಕುಂಪಲ, ಪ್ರದೀಪ್ ಕುಮಾರ್ ಚೇತನ ನಗರ, ರಾಮ ಎಚ್ ಕೃಷ್ಣನಗರ, ಶ್ರೀಮತಿ ದಿವ್ಯಾ ಭರತ್ ಶೆಟ್ಟಿ ಬಾರ್ದೆ ಕುಂಪಲ, ಶ್ರೀಮತಿ ಅಶ್ವಿನಿ, ಶ್ರೀಮತಿ ಸರಸ್ವತಿ ಪಿಲಾರ್ 14ನೇ ದಿನದ ಸಂಧ್ಯಾ ಭಜನೆಯನ್ನು ತುಡರ್ ಬೆಳಗಾದು ಚಾಲನೆ ಕೊರಿಯರು. 14ನೇ ದಿನದ ಭಜನಾ ಕಾರ್ಯಕ್ರಮದ ಸಂಧ್ಯಾ ಭಜನಾ ಕಾರ್ಯಕ್ರಮದ ನಂದಾಧಿಪನರ ರೈತನ ಒಟ್ಟುಗೊಲೆರು ಶ್ರೀಮತಿ ಚಂದ್ರರೇಖಾ ಚೆನ್ನಕೇಶವ, ಯೋಜನಾಧಿಕಾರಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕುಡ್ಲ ತಂಡದ ತಮ್ಮ ದಂಪತಿಗಳು ತುಂಬಲೆ.
ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಳದಕ್ಲು 14ನೇ ದಿನದ ಭಜನಾ ಸೇವೆ ನಡಪಾತ್ ಕೊರಿಯರು. ಮನಸ್ಸಿ
Sari